ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನ್ಸೂನು ತಡವಾಗಿ ಆರಂಭ ಆಗಿದೆ. ಸಮಯಕ್ಕೆ ಸರಿಯಾಗಿ ಮಳೆ ಬಂದರೆ ಸಮಯಕ್ಕೆ ಸರಿಯಾಗಿ ಬೆಳೆ ಬರ್ತದೆ. ಇವತ್ತು ಮಾನ್ಸೂನ್ ತಡವಾಗಿ ಬಂದು ಒಂದಷ್ಟು ರೈತ ಆತಂಕದಲ್ಲಿರುವಂತಹ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು 3 ವರ್ಷದ ಹಿಂದೆ ಹವಾಮಾನ ಆಧಾರಿತವಾದಂಥ ಬೆಳೆ ವಿಮೆಯನ್ನು ಜಾರಿಗೆ ತಂದರು. ಬೆಳೆ ಕೈಕೊಟ್ಟಾಗ ಆ ರೈತ ಕಂಗಾಲಾಗಬಾರ್ದು, ರೈತ ನಿರ್ಗತಿಕನಾಗಬಾರ್ದು ಅಂತೇಳಿ ಹವಾಮಾನ ಆಧಾರಿತವಾದಂಥ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯನ್ನು ಆಹಾರ ಬೆಳೆಗಳಿಗೆ ತಂದರು. ಹವಾಮಾನ ಆಧಾರಿತವಾದಂಥ ವಿಮಾ ಯೋಜನೆ ಅಂತೇಳಿ ಅದನ್ನು ಕೇಂದ್ರ ಸರ್ಕಾರ ತೋಟಗಾರಿಕೆ ಬೆಳೆಗಳಿಗೆ ತಂದರು. ಹಾಗೆ 2 ಯೋಜನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಕೃತ ಜಾರಿಯಲ್ಲಿದೆ ಕಳೆದ 3 ವರ್ಷದಿಂದ. ಆಹಾರ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಂತ ಕರೀತೇವೆ. ತೋಟಗಾರಿಕಾ ಬೆಳೆಗಳಿಗೆ ಹವಾಮಾನ ವಿಮಾ ಯೋಜನೆ ಅಂತ ಕರೀತೇವೆ. ರೀಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳ್ತೇವೆ. RWBCIS ಅಂತ ಕರೀತೇವೆ. ಆಹಾರ ಬೆಳೆಗಳಲ್ಲಿ 36 ಬೆಳೆಗಳನ್ನು ಸೇರಿಸಿದೆ ಕರ್ನಾಟಕ ಸರ್ಕಾರ. ತೋಟಗಾರಿಕೆ ಬೆಳೆಗಳಲ್ಲಿ ಹವಾಮಾನ ಆಧಾರಿತವಂತ ವಿಮಾ ಯೋಜನೆ ತೋಟಗಾರಿಕೆ ಬೆಳೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಮತ್ತು ಪೆಪ್ಪರ್ ಅಂದರೆ ಕಾಳುಮೆಣಸು ಈಗಾಗಲೇ ಸೇರಿದೆ. ಈ 2 ಸೇರಿದೆ. ಕಳೆದ 3 ವರ್ಷದಿಂದ ಕರ್ನಾಟಕದಲ್ಲಿ ಈ ವಿಮೆ ಜಾರಿಯಲ್ಲಿದೆ. 2 ವಿಮೆಗಳು ಜಾರಿಯಲ್ಲಿದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಯುವಂತ ಈ ಪ್ರದೇಶದಲ್ಲಿ ಅಡಿಕೆ ಬೆಳೆಗಾರರು ಆ ಪ್ರೀಮಿಯಂ ಹಣವನ್ನು ಕಟ್ಟಿ ಪ್ರತಿ ವರ್ಷ ಹವಾಮಾನ ಆಧಾರಿತವಂತ ವಿಮೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ಪ್ರೀಮಿಯಂ ಮೊತ್ತ ರೈತ 5% ಕಟ್ಟಬೇಕು. ಕೇಂದ್ರ ಸರ್ಕಾರ 10%, ರಾಜ್ಯ ಸರ್ಕಾರ 10%, ಹಾಗೆ 25% ಪ್ರೀಮಿಯಂ ಹಣ. ಒಟ್ಟು ಇನ್ಸೂರೆನ್ಸ್ ಕವರೇಜ್ 1 ಹೆಕ್ಟೇರಿಗೆ ಅಂದ್ರೆ 2.5 ಎಕರೆಗೆ 1,28,000. ಅದರಲ್ಲಿ ರೈತ 5%ನಾಗೆ 6,400 ರೂಪಾಯಿ, ರಾಜ್ಯ ಸರ್ಕಾರ 10%ನಾಗೆ 12,800, ಕೇಂದ್ರ ಸರ್ಕಾರ 10%ನಾಗೆ 12,800, 32,000 ರೂಪಾಯಿ ಪ್ರೀಮಿಯಂ ಹಣವನ್ನು ಇನ್ಸೂರೆನ್ಸ್ ಕಂಪನಿಗಳಿಗೆ ಅಡಿಕೆ 1 ಹೆಕ್ಟೇರಿಗೆ ಕಟ್ಟಬೇಕು. ಇದು ಕಳೆದ 3 ವರ್ಷದಿಂದ ಆ ನಿಯಮ ಇತ್ತು. ಆ ಪ್ರಕಾರ ವರ್ಷ ಪ್ರತಿ ರೈತ ಜೂನ್ 15ರಿಂದ ಜೂನ್ 30 ಒಳಗಡೆ 15 ದಿವಸದಲ್ಲಿ ಆ ಪ್ರೀಮಿಯಂ ಮೊತ್ತವನ್ನು ತಮ್ಮ ಸಹಕಾರಿ ಸಂಘಗಳ ಮುಖಾಂತರ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಖಾಂತರ, ಶೆಡ್ಯೂಲ್ಡ್ ಬ್ಯಾಂಕಿನ ಮುಖಾಂತರ ಆ ಯಾವ ಇನ್ಶೂರೆನ್ಸ್ ಕಂಪನಿಗಳಿದೆಯೋ ಅದಕ್ಕೆ ಹಣ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತೋಟಗಾರಿಕಾ ಬೆಳೆಗಳಿಗೆ ಟೆಂಡರ್ ಆಗಿದ್ದಂತಹ ಕಂಪನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ. 3 ವರ್ಷದ ಅವಧಿ ಮುಗಿದೋಯ್ತು. ಮುಗಿದೋದ ಮೇಲೆ ಮತ್ತೆ ಇನ್ನು ಪುನಃ ರೀಟೆಂಡರ್ ಆಗಬೇಕು. ರೀಟೆಂಡರ್ ಆಗಬೇಕಿದ್ರೆ ಯಾವುದೇ ಕಂಪನಿಗಳು ರೀಟೆಂಡರ್ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಮತ್ತು ಪೆಪ್ಪರಿಗೆ ಹಾಕಲಿಲ್ಲ. ಕಾರಣ ಅಂದ್ರೆ ಕಳೆದ ಬಾರಿ 25% ಪ್ರೀಮಿಯಂ ಕಟ್ಟಿದರಲ್ಲಿ ಆ ಇನ್ಶೂರೆನ್ಸ್ ಕಂಪನಿಗಳಿಗೆ ನಷ್ಟ ಆಯಿತು. ಸರ್ಕಾರದ ಗೈಡ್ಲೈನ್ ಇರುವಂಥದ್ದು 30% ಇನ್ಶೂರೆನ್ಸ್ ಪ್ರೀಮಿಯಂ ದಾಟಬಾರದು ಅಂತೇಳಿ, ಬಾಕಿ ಉಳಿದದನ್ನು ಇನ್ಶೂರೆನ್ಸ್ ಕಂಪನಿಗಳು ಹಾಕಬೇಕು ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಎಲ್ಲ ಸುಮಾರು 53% ಹತ್ತಿರ ಅವರಿಗೆ ಹೋಗಿದೆ ಎನ್ನುವಂಥ ಒಂದು ಮಾಹಿತಿ. ಅಂದರೆ 228 ಕೋಟಿ ರೂಪಾಯಿ ರೈತರಿಗೆ ಅವರು ಬೆಳೆ ವಿಮೆಯನ್ನು ಅಡಿಕೆ ಬೆಳೆಗಾರರಿಗೆ ತೋಟಗಾರಿಕೆ ಇಲಾಖೆ ಕೊಟ್ಟಿದೆ 1 ವರ್ಷದಲ್ಲಿ. ಇನ್ಶೂರೆನ್ಸ್ ಕಂಪನಿ
228 ಕೋಟಿ ರೂಪಾಯಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಳುಮೆಣಸಿಗೆ, ತೋಟಗಾರಿಕೆ ಬೆಳೆಗಳಿಗೆ. ಈ ಹವಾಮಾನ ಆಧಾರಿತ ವಿಮಾ ಯೋಜನೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅದನ್ನು ಜಿಲ್ಲಾ ವೈಸ್ ಮಾಡಿದೆ. ಆ ಜಿಲ್ಲಾ ವೈಸ್ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಪ್ರೀ ಕ್ಲಸ್ಟರ್ ಅಂತ ಹೇಳ್ತಾರೆ. ಆಯಾ ಜಿಲ್ಲೆಯಲ್ಲಿ ಟೆಂಡರ್ ಕರೀಬೇಕು. ಇದರ ಬಗ್ಗೆ ರೈತರು ಬೇರೆ ಬೇರೆ ಪತ್ರಿಕಾ ಹೇಳಿಕೆಗಳು, ಜನಪದಿಗೆ ಒತ್ತಡ ಹೇಳುವಂತ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ 26ನೇ ತಾರೀಕು ಮಾತಾಡಿದೆ. ನಮ್ಮ ಒಲಿ ಮುಗಿಲಾನ್ ಅವ್ರು ಆಗ ಬಂದದ್ದಷ್ಟೇ, ನನ್ನ ಹತ್ರ ಮಾಹಿತಿ ಇಲ್ಲ ಅಂತ ಹೇಳಿದರು. ನಾನಾಗ ನಮ್ಮ ಜಾಯಿಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವ್ರ ಹತ್ರ ಮಾತಾಡಿದೆ, ಏನು ಅಂತೇಳಿ. ಇಲ್ಲ ಸರ್, ನಾವು ಟೆಂಡರ್ ಕರೆದೆವು, ಯಾವುದೇ ಇನ್ಸೂರೆನ್ಸ್ ಕಂಪನಿಯವರು ಮುಂದೆ ಬಂದಿಲ್ಲ ಅಂತ ಹೇಳಿದ್ರು. ಮತ್ತೆ DC ಅವ್ರ ಹತ್ರ ಹೇಳುವಾಗ ಇಲ್ಲ, ನಾನು ನಾಳೆ ಮೀಟಿಂಗ್ ಕರಿತೇನೆ ಅಂತ ಹೇಳಿದ್ರು. 27ನೇ ತಾರೀಕು ಜೂನು ಹಾರ್ಟಿಕಲ್ಚರ್ JD ನಮ್ಮ ಇಲಾಖಾ ಅಧಿಕಾರಿಗಳು ಮತ್ತು DC ಅವರ ನೇತೃತ್ವದಲ್ಲಿ ಸಭೆಯಾಗಿ ಅವರು ಹಿಂದೆ ಇನ್ಸೂರೆನ್ಸ್ ಕಂಪನಿ ಏನು ಒಂದು ಟರ್ಮ್ ಶೀಟ್ ಅನ್ನು ಒಪ್ಪಿಕೊಂಡು ಆ ಒಂದು ಟರ್ಮ್ ಶೀಟ್ ಪ್ರಕಾರ ಟೆಂಡರ್ ಹಾಕಿತ್ತು, ಆ ಟರ್ಮ್ ಶೀಟ್ ಅನ್ನು ಬದಲಾವಣೆ ಮಾಡುವಂತ ಕೆಲಸ 27ನೇ ತಾರೀಕಿನ DC ಸಭೆಯಲ್ಲಿ ಮಾಡಿದ್ರು, ನೇತೃತ್ವ ಸಭೆಯಲ್ಲಿ. ಅದರಲ್ಲಿ 10 ವರ್ಷದ ಮಳೆ ಮತ್ತು ಟೆಂಪರೇಚರ್ ಎರಡನ್ನು ಉಲ್ಲೇಖ ಮಾಡಿ ಹೊಸ ಟರ್ಮ್ ಶೀಟ್ ಅನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸುವಂತ ಕೆಲಸವನ್ನು ಜಿಲ್ಲಾಧಿಕಾರಿಗಳು 27ನೇ ತಾರೀಕು ಮಾಡಿದ್ದಾರೆ. ಅದರ ಹಾರ್ಡ್ ಕಾಪಿಯನ್ನು ಕಳಿಸಲಿಲ್ಲ, ಸಾಫ್ಟ್ ಕಾಪಿಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ ಅಂತೇಳಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಬಂದಂತ ಮಾಹಿತಿ. ಇದು ಸರ್ಕಾರಕ್ಕೆ ಹೋಗಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಆ ಒಂದು ಟರ್ಮ್ ಶೀಟ್ ಅನ್ನು ಕಳಿಸಿ, ಆ ಟರ್ಮ್ ಶೀಟ್ ಅನ್ನು ಸರ್ಕಾರ ಒಪ್ಪಿಕೊಂಡು ಮತ್ತೆ ಜಿಲ್ಲಾಧಿಕಾರಿ ಕಳಿಸಿದ ಮೇಲೆ ಮತ್ತೆ ರೀಟೆಂಡರ್ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳು ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಕರಿಬೇಕು. ಈ ಹವಾಮಾನ ಆಧಾರಿತ ವಿಮಾ ಯೋಜನೆ ಭೌಗೋಳಿಕವಾಗಿ ಅದನ್ನು ಫ್ರೀ ಕ್ಲಸ್ಟರ್ ಅಂತೇಳಿ ಒಂದೊಂದು ಜಿಲ್ಲೆಗೆ ಒಂದೊಂದು ಮಾಡಿದ್ದಾರೆ, ಭೌಗೋಳಿಕವಾಗಿ ಮಾಡಿದ್ದಾರೆ, ಆ ಜಿಲ್ಲಾವಾರು ಮಾಡಿದ್ದಾರೆ. ಹಾಗೆ ಉಡುಪಿಯಲ್ಲಿ ಈಗಾಗಲೇ ಆ ವಿಮಾ ಯೋಜನೆಗೆ ಟೆಂಡರ್ ಹಾಕಿದ್ದಾರೆ. ಅಲ್ಲಿ ಯಾಕಂದ್ರೆ ಅಡಿಕೆ ಬೆಳೆಗಾರರು ಕಡಿಮೆ ಇರುವ ಕಾರಣ ಅಲ್ಲಿ ಪೇಮೆಂಟ್ ಕಡಿಮೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಅಡಿಕೆ ಬೆಳೆಗಾರರು ಇರುವ ಕಾರಣ, ಹೆಚ್ಚು ಬೆಳೆ ಬರುವ ಕಾರಣ ಇಲ್ಲಿ ಟೆಂಡರ್ ಆಗಲಿಲ್ಲ. ಇವತ್ತು ಪತ್ರಿಕೆಯಲ್ಲಿ ಒಂದಷ್ಟು ಹೇಳಿಕೆಗಳು ಬರ್ತಾ ಇವೆ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದೆ, ಮುಖ್ಯಮಂತ್ರಿಗಳು ಅದನ್ನು ಮಾಡ್ತಾರೆ ಮತ್ತೊಂದು ಅಂತೇಳಿ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಂತ ಈ ಯೋಜನೆ ಆಹಾರ ಬೆಳೆಗಳಿಗೆ ಬೇರೆ, ತೋಟಗಾರಿಕಾ ಬೆಳೆಗಳಿಗೆ ಬೇರೆ. ತಮ್ಮ ಮಾಹಿತಿಗೋಸ್ಕರ ಪ್ರಧಾನಮಂತ್ರಿ ಫಸಲು ವಿಮಾ ಯೋಜನೆಯಲ್ಲಿ ಅಡಿಕೆ ಮತ್ತು ಕಾಳುಮೆಣಸು ಬರುವುದಿಲ್ಲ. ಅದು ಬರುವಂಥದ್ದು ತೋಟಗಾರಿಕಾ ಬೆಳೆಗಳ ಹವಾಮಾನ ಆಧಾರಿತ ವಿಮಾ ಯೋಜನೆಯಲ್ಲಿ ಬರ್ತದೆ. ಒಂದು ಅದು ಈಗಲೂ ಇದೆ. ಅಡಿಕೆ ಮತ್ತು ಕಾಳುಮೆಣಸನ್ನು ತೆಗೆಯಲಿಲ್ಲ, ಅದನ್ನು ಇನ್ನು ಮತ್ತೆ ಸೇರಿಸುವಂತ ಪ್ರಶ್ನೆ ಇಲ್ಲ. ಒಂದು ಇನ್ನೊಂದು, ವಿಮಾ ಕಂಪನಿಗಳು ಟೆಂಡರ್ ಹಾಕದೆ ಇದು ಸಮಸ್ಯೆ ಆಗಿದೆ ಹೊರತು ಬೇರೆ ಯಾವುದಲ್ಲ. ಇವತ್ತು ಇಂತಹ ಗೊಂದಲಮಯ ಹೇಳಿಕೆಯನ್ನು ಯಾವುದೇ ಜನಪ್ರತಿನಿಧಿಯಾಗಲಿ ಯಾವುದೇ ಸಂಘಟನೆಗಳು ಪತ್ರಿಕೆಗಳಿಗೆ ಹೇಳದೆ ರೈತರನ್ನು ಗೊಂದಲದಲ್ಲಿ ಇಡಬಾರದು ಅಂತ ಹೇಳುವಂಥದ್ದು ನಮ್ಮ ಕಳಕಳಿಯ ಮನವಿ. ಇನ್ನೊಂದು, ಸರ್ಕಾರಕ್ಕೆ ಕಾಳಜಿ ಇದ್ರೆ ತಕ್ಷಣ ಆ DC ಅವರು ಕಳಿಸಿದಂತ ಏನು ರಿವೈಸ್ಡ್ ಟರ್ಮ್ ಶೀಟ್ ಇದೆ ಇದನ್ನು ಅಪ್ರೂವ್ ಮಾಡಿ 15 ದಿವಸ ಒಳಗಡೆ ಟೆಂಡರ್ ಕರೆದು ಮತ್ತೆ ರೈತರಿಂದ ಆ ಪ್ರೀಮಿಯಂ ಅನ್ನು ಕಟ್ಟಿಸಿಕೊಂಡು ಮತ್ತೆ ಆ ತೋಟಗಾರಿಕಾ ಬೆಳೆಗಳಿಗೆ ಹವಾಮಾನ ಆಧಾರಿತ ವಿಮಾ ಯೋಜನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಬೇಕು ಅಂತೇಳಿ ಇವತ್ತು ಸಹಕಾರ ಭಾರತಿ ಮತ್ತು ನಮ್ಮ ಸಹಕಾರಿ ಪ್ರಕೋಷ್ಠ ಮತ್ತು
ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತಾ ಇದೆ. ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ಇಬ್ಬರು ಇದ್ದಾರೆ ಇಲ್ಲಿ. ಇದೊಂದು ರೈತರಿಗೆ ಬಹುಶಃ ಈ ಫಸಲು ವಿಮೆ ಮತ್ತು ಹವಾಮಾನ ಆಧಾರಿತ ವಿಮಾ ಯೋಜನೆ ಒಂದು ವರದಾನ, ಪ್ರಧಾನಮಂತ್ರಿಯವರು ಕೊಟ್ಟಂತ ಒಂದು ವರದಾನ. ಆಪತ್ಕಾಲದಲ್ಲಿ ರೈತನಿಗೆ ಇವತ್ತು ಸಾಲದ ಆ ಬ್ಯಾಂಕಲ್ಲಿರುವಂತಹ ಸಾಲದ ಅಸಲು ಬಡ್ಡಿ ಪಾವತಿ ಮಾಡಲಿಕ್ಕೆ ಇದು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ತನಗೆ ಗೊಬ್ಬರ ತರಲಿಕ್ಕೆ, ಫರ್ಟಿಲೈಸರ್ ತರಲಿಕ್ಕೆ ಇದು ಫಸಲ್ ವಿಮಾ ಯೋಜನೆಯಾಗಿ ಇದು ಕೂಡ ಪ್ರಯೋಜನ ಆಗಿದೆ. ಬಹಳಷ್ಟು ರೈತರು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರು ಇದರ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿ ರಾಜ್ಯ ಸರ್ಕಾರ, ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಹಾಗೆ ತಕ್ಷಣ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇರುವಾಗ ಎಸ್.ಟಿ. ಸೋಮಶೇಖರ್ ಕೋಆಪರೇಟಿವ್ ಮಿನಿಸ್ಟ್ರು ಮತ್ತೆ ನಮ್ಮ APMC ಮಿನಿಸ್ಟ್ರು ಒಂದು ವಿಧಾನಸಭೆಯಲ್ಲಿ ಒಂದು ಬಿಲ್ ಅನ್ನು ಪಾಸ್ ಮಾಡಿದರು. ಇವತ್ತು ರೈತರಿಗೆ ಅಲ್ಪಾವಧಿ ಸಾಲ, ಬೆಳೆ ಸಾಲ 3 ಲಕ್ಷ 0% ಬಡ್ಡಿಯಲ್ಲಿ ಕೊಡ್ತಾ ಇದ್ದೀವಿ. ಅದನ್ನು 5 ಲಕ್ಷಕ್ಕೆ ಏರಿಸಲಿಕ್ಕೆ ಅವತ್ತು ವಿಧಾನಸಭೆಯಲ್ಲಿ ಒಂದು ಬಿಲ್ ಅನ್ನು ಪಾಸ್ ಮಾಡಿದ್ರು. ಬಡ್ಡಿ ರಹಿತ ಬೆಳೆ ಸಾಲ 5 ಲಕ್ಷ. ಈ ಒಂದು ಆರ್ಥಿಕ ವರ್ಷದಲ್ಲಿ, ಈ ಒಂದು ಸಹಕಾರಿ ವರ್ಷದಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು. ರೈತರಿಗೆ ಆ ಒಂದು ಸವಲತ್ತನ್ನು ಕೊಡುವ ಮುಖಾಂತರ ಆ ರೈತಾಪಿ ವರ್ಗ ಇನ್ನೂ ಹೆಚ್ಚು ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಯಾವುದೇ ಸಹಕಾರಿ ಸಂಘ ಪ್ಯಾಕ್ಸ್ಗಳಲ್ಲಿ, ಪ್ಯಾಕ್ಸ್ ಅಂದರೆ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಒಬ್ಬ ರೈತ ಸಾಲ ಪಡ್ಕೊಂಡಿದ್ರೆ, ಬೆಳೆ ಸಾಲ ಪಡ್ಕೊಂಡಿದ್ರೆ ಅವನಿಗೆ ಗರಿಷ್ಠ, ಅವನಲ್ಲಿ 10 ಎಕರೆ ಇರಲಿ, 20 ಎಕರೆ ಇರಲಿ, ಎಷ್ಟೇ ಇರಲಿ, ಅವನಿಗೆ 3 ಲಕ್ಷ ತನಕ 0% ಅಲ್ಲಿ ಬೆಳೆ ಸಾಲ ಕೊಡುವಂತ ಒಂದು ಇದು ನಮ್ಮ ಸರ್ಕಾರ ಸಹಕಾರಿ ಇಲಾಖೆಯ ಮುಖಾಂತರ ಸಹಕಾರಿ ಸಂಘಗಳಿಗೆ ಇದನ್ನು ಕೊಡ್ತಾ ಇದೆ. 10 ಲಕ್ಷ ತನಕ ಮಧ್ಯಮಾವಧಿ ಸಾಲಕ್ಕೆ 3% ಬಡ್ಡಿಯಲ್ಲಿ ಆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ. 10 ಲಕ್ಷ ತನಕ ಮಧ್ಯಮಾವಧಿ ಸಾಲ ಅಂತೇಳಿ 3% ಅಲ್ಲಿ ಕೊಡ್ತಾ ಇದೆ. ಅದಕ್ಕೆ ಜಾಸ್ತಿ ಆದರೆ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾರೆ. ಹೇಳ್ತೇನೆ. ರಾಜ್ಯ ಸರ್ಕಾರ ಬಹುಶಃ ನಮ್ಗೆ ಕಾಣ್ತದೆ ಫೆಬ್ರವರಿಯಲ್ಲಿ ಮಾರ್ಚಲ್ಲಿ ನಾವು ಅಧಿವೇಶನದಲ್ಲಿ ಇದನ್ನು 3 ಲಕ್ಷದನ್ನು 5 ಲಕ್ಷಕ್ಕೆ ಹೆಚ್ಚಿಸಬೇಕು ಅಂತೇಳಿ ತೀರ್ಮಾನಿಸಬೇಕು ಅಂದ್ರೆ ಆದೇಶವನ್ನು ಕೂಡ ಮಾಡಿತ್ತು. ಅದನ್ನು ಈ ಒಂದು ಆರ್ಥಿಕ ವರ್ಷದಲ್ಲಿ ಅನುಷ್ಠಾನ ಮಾಡಬೇಕು ಅಂತೇಳಿ ಕೂಡ ಇದನ್ನು ತಗೊಂಡಿತ್ತು. ಆದರೆ ಈ ಸರ್ಕಾರ ಬಂದ ಮೇಲೆ ಅದು ಅನುಷ್ಠಾನ ಆಗಲಿಲ್ಲ. ರೈತರು ಈಗಾಗಲೇ ಬೆಳೆ ಸಾಲವನ್ನು ಪಡ್ಕೊಳ್ತಾ ಇದ್ದಾರೆ. NCS ಕೊಟ್ಟು NCS ಅಂತ ಹೇಳುವ ಕನ್ನಡದಲ್ಲಿ ಕ್ರಮಿಕ ಪತ್ತಿನ ಯಾದಸ್ತು ಅಂತ ಉಂಟು. ಅದು ಒಮ್ಮೆ ಕೊಟ್ರೆ ಅದು 3 ವರ್ಷ ತನಕ ಇರ್ತದೆ. ನಾವು ಅದಕ್ಕೆ NCS ಅಂತ ಹೇಳ್ತೇವೆ. ಕ್ರಮಿಕ ಪತ್ತಿನ RTC ಎಲ್ಲ ಕೊಡ್ಬೇಕು, ಅದಕ್ಕೆ NOC ಕೊಡ್ಬೇಕು ಬ್ಯಾಂಕಿಂದೆಲ್ಲ. ಅದು ಕೊಟ್ರೆ 3 ವರ್ಷಕ್ಕೆ ಅದು ಇರ್ತದೆ. 3 ವರ್ಷ ತನಕ ಅದು ಅನುಷ್ಠಾನ ಇರ್ತದೆ. ಹಾಗೆ ರೈತರಿಗೆ ಅದನ್ನು ತಕ್ಷಣಕ್ಕೆ ಕೊಡಬೇಕು. ಇವತ್ತು ರೈತಾಪಿ ವರ್ಗ ಹೆಚ್ಚು ಬೆಳೆ ತೆಗಿಬೇಕಿದ್ರೆ, ಬೆಳೆ ವಿಸ್ತರಣೆ ಮಾಡಬೇಕಿದ್ರೆ ಹೊಸ ಇವತ್ತು ಸಾಲ ಸೌಲಭ್ಯದ ಅವಶ್ಯಕತೆ ಇದೆ. ಇವತ್ತು ಹಣದ ಮೌಲ್ಯ ಕಡಿಮೆ ಆಗಿದೆ. ಆದ್ರಿಂದ ಇವತ್ತು ಆ 0% ಅಲ್ಲಿ 5 ಲಕ್ಷ ಕೊಟ್ಟರೆ ರೈತರಿಗೆ ಹೆಚ್ಚು ಬೆನಿಫಿಟ್ ಆಗ್ತದೆ. ಅದನ್ನು ತಕ್ಷಣ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಬಂದ ಪ್ರಕಾರ 24 ಜಿಲ್ಲೆ ಅಂತ ಹೇಳಿದ್ರು. ಹೌದು, 31ರಲ್ಲಿ 21. ಹೌದು. ಮಳೆ ಮತ್ತು ಟೆಂಪರೇಚರ್ ಅವರು ಟೋಟಲ್ ಒಂದು ರ್ಯಾಂಡಮ್ ತಗೊಂಡ್ರೆ ಪ್ರತಿ ವರ್ಷ ಬರುವ ಏನು ಅದು ಕಮ್ಮಿ ಆಗ್ಬೋದಾ? ಆಪರೇಷನ್ ಗೈಡ್ಲೈನ್ಸ್ ಅಂತೇಳಿ ಹವಾಮಾನ ಆಧಾರಿತ ತೋಟಗಾರಿಕಾ ಬೆಳೆಗಳ ವಿಮಾ ಯೋಜನೆ ಗೈಡ್ಲೈನ್ ಇಲ್ಲಿದೆ. ಈ ಗೈಡ್ಲೈನ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಮ್ದು 25% ಪ್ರೀಮಿಯಂ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ. ಯಾವುದಕ್ಕೆ? ಮಳೆಯಾಶ್ರಿತ ಈ ನಮ್ಮ ಕೃಷಿಗೆ, ನೀರಾವರಿ, ನಮ್ಮ ಇರಿಗೇಷನ್ ಇರುವುದಕ್ಕೆ 25%, 30% ನಾನ್ ಇರಿಗೇಷನ್ಗೆ, ಮ್ಯಾಕ್ಸಿಮಮ್ 30%. ಅಡಿಕೆ ಬೆಳೆ ನೀರಾವರಿ ಇಲ್ಲ. ಒಂದು
ನಮ್ಮ ಕಾಲುವೆಗಳೆಲ್ಲ ಇದೆಲ್ಲ ಡ್ಯಾಮ್ ಇಂದ ನೀರು ಬರುವಂತದ್ದು, ಇದನ್ನು ಇರಿಗೇಷನ್ ಅಂತ ಹೇಳ್ತೇವೆ. ಬೇರೆ ನಾವು ಈಗ ಪಂಪ್ ವೆಲ್ ಅಲ್ಲಿ ಬೋರ್ವೆಲ್ ಅಲ್ಲಿ ನೀರು ಹಾಕಿ ಗುಡ್ಡೆ ತುದಿಯಲ್ಲಿ ಮಾಡುವಂತದ್ದು ನಾನ್ ಇರಿಗೇಷನ್ ಲ್ಯಾಂಡ್ ಅದು. ಈಗ ನಮ್ದು ಅದು ಇದಾಗಿದೆ. ಹಾಗೆ ಅದಕ್ಕೆ ಒಂದಕ್ಕೆ 25% ಮತ್ತೆ 30% ಹಾಕಿದ್ದಾರೆ. ಅದು ಮ್ಯಾಕ್ಸಿಮಮ್ ಪ್ರೀಮಿಯಂ. ಆ ಪ್ರೀಮಿಯಂ ದಾಟಬಾರದು ಅಂತೇಳಿ ಕೇಂದ್ರ ಸರ್ಕಾರದ ಗೈಡ್ಲೈನ್. ಆ ಪ್ರೀಮಿಯಂ ಅಷ್ಟು ಸರ್ಕಾರ, ಎರಡು ಸರ್ಕಾರಗಳು ಮತ್ತು ರೈತ ಕಟ್ತಾನೆ. ಆ ಉಳಿದ ನುಕ್ಸಾನ ಆದ್ರೆ ಅದನ್ನು ವಿಮಾ ಕಂಪನಿಗಳು ಕಟ್ಟಬೇಕು. ಆದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ನಷ್ಟ ಆಗ್ತದೆ ಅಂತೇಳಿ ಅವ್ರು ಹೇಳುವಂಥದ್ದು. ಈಗ ಫಸಲು ವಿಮಾ ಯೋಜನೆಗೆ ಟೆಂಡರ್ ಹಾಕಿದೆ ರಿಲಯನ್ಸ್ ಇನ್ಸೂರೆನ್ಸ್ ಕಂಪನಿ ದಕ್ಷಿಣ ಕನ್ನಡ ಜಿಲ್ಲೆಯ ಆ ಭತ್ತಕ್ಕೆ ಈಗ ಟೆಂಡರ್ ಹಾಕಿದ್ದಾರೆ. ಇದೆ ನಮ್ಮ ಹತ್ರದ್ದು. ಇದು ನೋಡಿ, ಇದು ಇದರದ್ದು ಭತ್ತದ್ದು ಫಸಲು ವಿಮಾ ಯೋಜನೆ. ಫಸಲು ಬಿಮಾ ಯೋಜನೆ, ವಿಮಾ ಯೋಜನೆ ಅಲ್ಲ, ಫಸಲು ಬಿಮಾ ಯೋಜನೆ. ಸಿದ್ದರಾಮಯ್ಯ ಹೇಳಿದಾಗೆ ನಾನು ಕೂಡ ಹೇಳ್ತಾ ಇದ್ದೇನೆ. ಫಸಲು ಬಿಮಾ ಯೋಜನೆ, ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆ. ಇದು ಆಹಾರ ಬೆಳೆಗಳಿಗೆ 36 ಕ್ರಾಪ್ಗೆ ಬರ್ತದೆ ಕರ್ನಾಟಕದಲ್ಲಿ. ನಮ್ಮಲ್ಲಿ ಭತ್ತಕ್ಕೆ ಮಾತ್ರ ಅಪ್ಲೈ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಬೇರೆ ತೋಟಗಾರಿಕೆಯಲ್ಲಿ ಬೇರೆ ಬೇರೆ ಇದೆ. ಈಗ ರಂಬುಟಾನ್ ಅಂತಂದಿರ್ಬೋದು. ಅದರಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಕವರೇಜ್ ಆಫ್ ಕ್ರಾಪ್ಸ್ ಆನ್ಯುವಲ್ ಕಮರ್ಷಿಯಲ್ ಬಾರ್ ಆನ್ಯುವಲ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತ ಕೊಟ್ಟಿದ್ದಾರೆ. ಅದು ತೋಟಗಾರಿಕೆ ಇಲಾಖೆಯಲ್ಲಿ ಪಟ್ಟಿ ಇದೆ. ಯಾವುದು ಹಣ್ಣು ಹಂಪಲಿದೆ, ಕಮರ್ಷಿಯಲ್ ಕ್ರಾಪ್ ಇದೆ. ಅವರು ಅದನ್ನು ಇದು ಮಾಡ್ತಾರೆ. ಇದು ಸೆಂಟ್ರಲ್ ಗೈಡ್ ಲೈನ್. ಹಾಗೆ ಇನ್ಸೂರೆನ್ಸ್ ಅಲ್ಲಿ 2 ತರದ ಇನ್ಸೂರೆನ್ಸ್ ಬೆಳೆಗೆ. ಯಾಕಂದ್ರೆ ಯಾರಿಗೂ ಸುಳ್ಳು ಮಾಹಿತಿ ಸಿಗಬಾರ್ದಲ್ಲ. ನೋಡಿ, ಅಧಿಕೃತವಾಗಿ ನಾನು ಹೇಳ್ತಾ ಇರುವಂತದ್ದು 27ನೇ ತಾರೀಕು DC ಅವರ ನೇತೃತ್ವದ ಸಮಿತಿ ಆಗಿದೆ, ಸಭೆ ಆಗಿದೆ. ಇದಕ್ಕೆ ಅವರು ನಾನು ಹೇಳಿದ ಹಾಗೆ ಯಾವುದು ಇದು ಟರ್ಮ್ ಶೀಟ್ ಅವತ್ತು ರೆಡಿ ಮಾಡಿ ಸಾಫ್ಟ್ ಕಾಪಿ ಕಳಿಸಿದ್ದಾರೆ. ಹಾರ್ಡ್ ಕಾಪಿ ಅಂದ್ರೆ ಇದು ಹಾರ್ಡ್ ಕಾಪಿ. ನಾನು ತಗೊಂಡ ನನಗೆ ಬಂದ ಮಾಹಿತಿ ಪ್ರಕಾರ 1 ವಾರ ಆಗ್ಬೋದು ಸರ್ಕಾರದಿಂದ ಬರಲಿಕ್ಕೆ ನಮ್ಗೆ ಅಂತ ಹೇಳಿದ್ರು ಇಲಾಖಾ ಮಾಹಿತಿ. ಅದೇ ನೋಡಿ, ಅದು ಪತ್ರಿಕೆಯಲ್ಲಿ ಬರ್ಬೇಕಿತ್ತು. ಕ್ಯಾಬಿನೆಟ್ ಮೀಟಿಂಗ್ ಆದ್ರೆ, ನಾನು ಒಬ್ಬ ಶಾಸಕನಾಗಿದ್ದೆ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದ್ರೆ ಆ ಕ್ಯಾಬಿನೆಟ್ ಡಿಸಿಷನ್ ಅನ್ನು ಒಬ್ಬ ಮಂತ್ರಿ ಹೊರಗೆ ಬಂದು ಪತ್ರಿಕೆಯಲ್ಲಿ ಕೊಡ್ತಾರೆ. ಅಂತದ್ದು ಮಾಹಿತಿ ಬಂದಿದ ಅಲ್ಲ, ನಾನು ಹೇಳ್ತದ ಅಂತ ಸುತ್ತೋಲೆ ಬಂದಿದೆ. ಅಲ್ಲ, ನಾನು ಹೇಳುದು ಸತ್ಯಕ್ಕೆ ದೂರವಾದನ್ನು ಯಾರು ಮಾತಾಡಬಾರ್ದು. ನಾನು ಕೂಡ ಮಾತಾಡಬಾರ್ದು. ಆಗ್ಲಿಲ್ಲ ನೋಡಿ 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 ಆಗ್ಲಿಲ್ಲ ನೋಡಿ ನೋಡಿ ಇಲ್ಲಿಂದ ನನಗೆ ಬಂದ ಮಾಹಿತಿ ಪ್ರಕಾರ ಇದು ಸಾಫ್ಟ್ ಕಾಪಿ ಅನ್ನು ಕಳಿಸಿದ್ದಾರೆ ಸರ್ಕಾರಕ್ಕೆ. ಇಲ್ಲ, ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಲ್ಲ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದು ರಿಲೇಟೆಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಫುಡ್ ಕ್ರಾಪ್ಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಕಮರ್ಷಿಯಲ್ ಕ್ರಾಪ್ಸ್ ರಿಲೇಟೆಡ್ ಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ಇನ್ನು ಸೆರಿಕಲ್ಚರ್ ಇದೆ, ಬೇರೆ ಬೇರೆ ಇದೆ, ಅದು ಬೇರೆ ಬೇರೆ ಇದೆ. ಆದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನನ್ನ ಲೆಕ್ಕದಲ್ಲಿ ಇದಕ್ಕೆ ಡಿಸಿಷನ್ ತಗೊಳ್ಬೇಕಲ್ಲ. ಅವರ ಕಮಿಷನರ್, ಪ್ರಿನ್ಸಿಪಾಲ್ ಸೆಕ್ರೆಟರಿ ಅಲ್ಲಿಂದ ಡಿಸಿಷನ್ ತಗೊಳ್ಬೇಕು. ಅವರ ತಕೊಂಡು ಇಲ್ಲಿ ಏನು DC ಅವರು ಆ ಟರ್ಮ್ ಶೀಟ್ ಹಾಕಿದ್ದಾರೆ, ಹೊಸ ಗೈಡ್ ಲೈನ್ ಹಾಕಿದ್ದಾರೆ, ಅದನ್ನ ಅಪ್ರೂವಲ್ ಮಾಡಿ ಎಸ್ ಟೇಕ್ ಆಕ್ಷನ್ ಅಂತೇಳಿ ಅವರು ಅಲ್ಲಿಂದ ಆದೇಶ ಮಾಡಬೇಕು. ಇಲ್ಲ, ಜೂನ್ 15ರಿಂದ ಜೂನ್ 30 ತನಕ ಹೇಳ್ತೇನೆ. ಅಲ್ಲ, ನಾವು ಹೇಳುವಂತದ್ದು ಜುಲೈ 15ರೊಳಗೆ ಮಾಡ್ಬೇಕು. ಯಾಕಂದ್ರೆ ಸೀಸನ್ ಶುರುವಾಗುದು ನಾವು ಇನ್ಸೂರೆನ್ಸ್, ನಾನೊಬ್ಬ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟುವ ಒಬ್ಬ ವ್ಯಕ್ತಿ ಆದ್ರೆ ನಾನು ಇವತ್ತು ಪ್ರೀಮಿಯಂ ಕಟ್ಟಿದಲ್ಲಿಂದ ನನಗೆ ಅಪ್ಲೈ ಆಗ್ತದೆ. ಸರಿಯಾ? ಪ್ರೀಮಿಯಂ ಕಟ್ಟಿದಲ್ಲಿಂದ ಇವತ್ತು ನಮ್ದು ರೈನಿ ಸೀಸನ್ ಆರಂಭ ಆಗಿದೆ. ನಮ್ಮಲ್ಲಿ ಜೂನ್ 15ಕ್ಕೆ ಹೆಚ್ಚಾಗಿ ಮಳೆಗಾಲ ಆರಂಭ ಅಂತ ಲೆಕ್ಕ. ಅದಕ್ಕೆ ಬೇಕಾಗಿ ಜೂನ್ 15ರಿಂದ ಈ ಪ್ರೀಮಿಯಂ ಕಟ್ಲಿಕ್ಕೆ ಹಿಂದೆ ಇನ್ಶೂರೆನ್ಸ್ ಜುಲೈ 1 ಜೂನ್ 30 ಸರ್ಕಾರ ಇದು ಮಾಡಿದೆ. ಈಗ ನಾವು ಅದಕ್ಕೆ ಹೇಳುದು ತಕ್ಷಣ ಆರಂಭ ಮಾಡಬೇಕು. ಈ ಮಳೆ ಅನಿಶ್ಚಿತತೆ ಇದೆ, ಮಳೆ ಜಾಸ್ತಿ ಬರ್ತದ ಕಡಿಮೆ ಬರ್ತದ ಗೊತ್ತಿಲ್ಲ. ನಾನು ಹೇಳುದು ನಮ್ಗೆ ಗೊತ್ತಿಲ್ಲ. ರೈತ ನಾಳೆ ನುಕ್ಸಾನ ಅನುಭವಿಸಬಾರ್ದಲ್ಲ, ಅಲ್ಲ ನಷ್ಟ ಅನುಭವಿಸಬಾರ್ದಲ್ಲ.
ಅದಕ್ಕೆ ನಾವು ಹೇಳುವಂಥದ್ದು ಜುಲೈ 15ರೊಳಗೆ ಇದನ್ನು ಪ್ರೋಸೆಸ್ ಅನ್ನು ಮುಗಿಸಿಬಿಡ್ಬೇಕು ಅಂತ ಮುಗಿಸ್ಬೇಕು ಅಂತೇಳಿ. ಈಗ ಟೆಂಡರ್ ಹಾಕಿದ ಬರದಿಲ್ಲ ಯಾರು ಇದು ಕೂಡ ಬರದಿದೆ ಏನು ಮಾಡುದು? ಅಲ್ಲ, ಅದಕ್ಕೆ ರಿವೈಸ್ ಮಾಡಿದ್ದಾರೆ ಇದನ್ನು. ಅದಕ್ಕೆ ಸರ್ಕಾರ ಸೂಕ್ತ ನಿರ್ಧಾರ ತಗೊಳ್ಬೇಕು. ಒಂದು ಪ್ರೀಮಿಯಂ ಅಮೌಂಟ್ ಅನ್ನು ಜಾಸ್ತಿ ಮಾಡಬೇಕು, ಇಲ್ಲ ಪ್ರೀಮಿಯಂ ಅಮೌಂಟ್ ನಾವೇ ಕಟ್ತೇವೆ, ಸರ್ಕಾರವೇ ರಾಜ್ಯ ಸರ್ಕಾರವೇ ಕಟ್ತೇವೆ, ಬೇರೆ ಮಾಡ್ತೇವೆ ಅಂತೇಳಿ ಅದನ್ನು ಒಪ್ಪಿಕೊಳ್ಬೇಕು. ರೈತರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಗೈಡ್ಲೈನ್ಸ್ ಇರುವುದು ಸೆಂಟ್ರಲ್ ಮತ್ತು ಸ್ಟೇಟ್ ಈಕ್ವಲ್ ಹೌದು, ಜಾಸ್ತಿ ಮಾಡುವಾದ್ರೆ ಸೆಂಟ್ರಲ್ ಶೇರ್ ಜಾಸ್ತಿ ಆಗಬೇಕು, ಸ್ಟೇಟ್ ಆದ್ರೂ ಸ್ಟೇಟ್ ಡಿಸಿಷನ್ ತಗೊಳ್ಬೇಕಲ್ಲ. ಸೆಂಟ್ರಲ್ ಸಾಕಾಗ್ತದೆ. ನೋಡಿ, ಇಂಪ್ಲಿಮೆಂಟೇಷನ್ ನಾನು ಹೇಳುವಂಥದ್ದು ಇಂಪ್ಲಿಮೆಂಟೇಷನ್ ಸ್ಟೇಟ್ ಗೌರ್ಮೆಂಟ್ ಮಾಡ್ತದೆ. ಸೆಂಟ್ರಲ್ ಒಂದು ಗೈಡ್ಲೈನ್ ಮಾಡಿ ಅದು ಪ್ರತಿಯೊಂದಕ್ಕೂ ಹೀಗೆ ಅಂತ ಕೊಡ್ತದೆ. ಇಲ್ಲಿದ್ದನ್ನು ಯಾವುದು ಇದ್ರೂ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಇಲ್ಲಿ ಕಂಪನಿಗಳು ಬರುವುದಿಲ್ಲ ಅಂತಾದ್ರೆ ನೇರವಾಗಿ ಪ್ರಧಾನಮಂತ್ರಿ ಗೊತ್ತಾಗುದಿಲ್ಲ, ನಮ್ಮ ಕೇಂದ್ರ ಕೃಷಿ ಮಂತ್ರಾಲಯಕ್ಕೆ ಗೊತ್ತಾಗುದಿಲ್ಲ. ಇಲ್ಲಿಂದ ಮಾಹಿತಿ ಹೋಗ್ಬೇಕಲ್ಲ. ಏನು ಕಳಿಸಿದ್ದಾರೆ ಕೇಂದ್ರಕ್ಕೆ? ರಾಜ್ಯ ಸರ್ಕಾರ, ಕೃಷಿ ಇಲಾಖೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ತೋಟಗಾರಿಕೆ ಇಲಾಖೆ ಕೇಂದ್ರಕ್ಕೆ ಏನಾದರೂ ಗೈಡ್ಲೈನ್ ಚೇಂಜ್ ಮಾಡಿ ಅಂತ ಕಳಿಸಿದಾರಾ? ಯಾವುದು ಗೈಡ್ಲೈನ್ ಇಲ್ಲ ನೋಡಿ, ಇದುಂಟು. ನಾನು ಬೇಕಾದ್ರೆ ಇದು ಪೂರ್ತಿ ಕೊಡ್ತೇನೆ ಪರ್ಸೆಂಟ್ ಮಾಡಿ, ಅರ್ಥ ಆಯ್ತಾ? ಇದನ್ನು ಚೇಂಜ್ ಮಾಡಿ ಕೊಡ್ಬೇಕಲ್ಲ, ಹೌದಲ್ವಾ? ಅಲ್ಲ, ನಾನು ಇದನ್ನು ಓದಿ ಹೇಳುವಂಥದ್ದು ನಿಮ್ಮ ಹತ್ರ. ನಾನು ಸುಮ್ಮನೆ ಏನು ಇದು ಹೇಳೋದಿಲ್ಲ. ನಾನು ಅದಕ್ಕೆ ಬೇಕಾಗಿ ಲೇಟ್ ಆಯ್ತು, ಯಾಕಂದ್ರೆ ನಾವು ಅಧಿಕೃತ ಮಾಹಿತಿ ಇದ್ದು ಕೊಡುವ ಅಂತೇಳಿ. ನಾನು ಹಿಂದೆ ಕೂಡ ಅಧಿಕೃತ ಮಾಹಿತಿ ಇದ್ದು ಎಲ್ಲವನ್ನು ಮಾಡ್ತಾ ಇದ್ದೆ ಶಾಸಕನಾಗಿರುವಾಗಲೂ. ಫಸಲು ವಿಮಾ ಯೋಜನೆ ಅಂದ್ರೆ ರಾಜ್ಯ ಸರ್ಕಾರದ ಸುತ್ತೋಲೆ ಗೈಡ್ಲೈನ್, ಇದು ರಾಜ್ಯ ಸರ್ಕಾರದ್ದು, ಆಯ್ತಾ? ಮೊನ್ನೆ ಟೆಂಡರ್ ಕರೆದದ್ದು ಇದು ಫಸಲು ವಿಮಾ ಯೋಜನೆಯದ್ದು ಭತ್ತಕ್ಕೆ ಮಾತ್ರ ಕರೆದಿದ್ದಾರೆ, ಕೃಷಿ ಇಲಾಖೆಯಿಂದ ಮಾಡಿದ್ದಾರೆ. ಇದಕ್ಕೆ ರಿಲಯನ್ಸ್ ಕಂಪನಿಯವರು ಹೌದು, ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ನವರು ಇದಕ್ಕೆ ಟೆಂಡರ್ ಹಾಕಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.